ಶಿರಸ್ಸನ್ನು ಹೋರಾಟಗೊಳಿಸಿದ್ದೇನೆ. ದುಷ್ಟ ಮೈಚರ ನಾಶಕ್ಕಾಗಿ ನನ್ನಲ್ಲಿದ್ದ ಕೊಪ್ಪಿದ ಮಹಿಷನ ಬುದ್ಧಿಗೆ ನನ್ನಲ್ಲಿ ಅಡಕವಾಗಿಂತ ಬ್ರಹ್ಮಶಕ್ತಿಗಳು ಹೊರಗೆದ್ದಿದ್ದೇನೆ. ದುರುಳನ ವಧೆಗಾಗಿ ನನ್ನದೇ ಸರ್ವಶಕ್ತಿಯನ್ನು ಸುರರು ಜಯ ಜಯ
ಶಕ್ತಿ ಸಂಯುಕ್ತಳಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ಮಕ್ಕಳೇ, ಮ್ಲಾನವದಲರಾಗಿದ್ದೀರಿ. ತನು ಕಂಪಿಸುತ್ತಾ ಇದೆ, ಕಣ್ಣೀರು ಸುರಿಯುತ್ತಾ ಇದೆ. ಕಷ್ಟ ಬಂತೆ? ಯಾರಿಂದ ಬಂದ ಕಷ್ಟ? ಯಾಕೆ ಬವಣೆ? ನಿರ್ಭೀತಿಯಿಂದ ತಿಳಿಸಿರಿ. ದುಸ್ಥಿತಿಯನ್ನು ಏನೆಂದು ಬಣ್ಣಿಸಲಿ ತಾಯಿ. ತಿಥಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷನೆನ್ನುವ ದಾನವ ವಿಧಿಯಿಂದ ವರವನ್ನು ಪಡೆದು ಶಂಕ ದುರ್ಗಾದಿ ಕಳರನ್ನು ಒಡಗೂಡಿಕೊಂಡು ಇವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಗೋವುಗಳನ್ನು, ಬ್ರಾಹ್ಮಣರನ್ನು, ಗರ್ಭಿಣಿ ಸ್ತ್ರೀಯರನ್ನು ಕಂಡ ತಲೆಗಟ್ಟುತ್ತಾ ದುಷ್ಟತನದಿಂದ ಮೆರೆಯುತ್ತಾ ಇದ್ದಾನೆ. ಆತನ ಅಟ್ಟಹಾಸದಿಂದ ಕ್ಷಮೆಗೆ ಕ್ಷಾಮೋದಗಿದೆ ಅಮ್ಮ. ಸಾಧು ಸಜ್ಜನರಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲವಾಗಿ ಹೋಗಿದೆ. ನಾವೆಲ್ಲರೂ ಭೀಕರನಾದರೂ ನಿರ್ಭೀತನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುಷ್ಟರನ್ನು ಕೊಂದು ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ಒದಗಿಸಿಕೊಡಬೇಕಮ್ಮ. ಜಯ ಜಯ ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಕರ್ಮನು ಘನತರದೆ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದೆ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ
ಅಭಯಪ್ರದಳಾಗಿದ್ದಾಳೆ. ನಾವೆಲ್ಲರೂ ಸಂತೋಷಗೊಂಡವರಿದ್ದೇವೆ. ಕಳವದೆಗೆ ಹೊರಟು ನಿಂತಹ ಮಾತೆ ನಿರಾಭರಣ ಸುಂದರಿಯಾಗಿದ್ದಾಳೆ. ಅವಳನ್ನು ಶೃಂಗರಿಸುವುದಕ್ಕಾಗಿ ಮಯ ವಿಶ್ವಕರ್ಮರು ವಸನ ಭೂಷಣ ಆಭರಣಗಳನ್ನು ತಂದಿಟ್ಟಿದ್ದಾರೆ. ಸುರ ನಾರಿಯರೆಲ್ಲ ಬಂದು ಅಮ್ಮನ ಅಂಗಾಂಗಗಳನ್ನು ಶೃಂಗಾರ ಮಾಡಿದ್ದಾರೆ. ಅವರು ಅಷ್ಟೆಲ್ಲ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಕ್ತರಾಗಿ ನಾವೇನು ಸೇವೆ ಮಾಡುವುದು ಬೇಡವೇ? ಶ್ರೀದೇವರ ನಿರೂಪಣೆ ಮುಖ್ಯವಾದುದು. ವನಜನಾಭನು ಕರದ ಚಕ್ರವಾ ದುಷ್ಟ ಮನುಷ್ಯನ ವಧೆಗೆ ಇದೋ ಸುದರ್ಶನವು ತೃಣಯನ ತ್ರಿಶೂಲವನು ಸಗಾಗ ದುಷ್ಟ ಮನುಷ್ಯನ ಕನಕಗರ್ಭನು ಬ್ರಹ್ಮದೇವನ ಕಿತ್ತೋ ಪಾದಕ್ಕೆ ವಿನಯದಿಂದಲಿ ಸುರಪಕುಲಿಶವಾ ಅನಿಮಿಷರು ಶಕ್ತ್ಯ ಮಣಿದು ಮಾತೆಯ ಪದ ಕಲ್ಪಿಸಿ ಜಯ 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 ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ದುಷ್ಟರನ್ನು ತರೆಯುವುದಕ್ಕೆ ಹೊರಟು ನಿಂತಹ ಮಾತೆಗೆ ಆಯುಧಗಳ ಅಗತ್ಯವಿಲ್ಲದಿದ್ದರೂ ಸಹ ನಮ್ಮ ನಮ್ಮ ಕೈ ಆಯುಧಗಳು ಪವಿತ್ರಗೊಳ್ಳಲಿ ಅನ್ನುವ ಉದ್ದೇಶದಿಂದ ಮಾತೆಗೆ ಅರ್ಪಿಸಿದವರಿದ್ದೇವೆ. ಅವೆಲ್ಲವನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ರಣಧಾರುಣಿಗೆ ಹೊರಟು ನಿಂತಹ ಮಾತೆ ಬರಿಗಾಲಿನಲ್ಲಿ ಹೋಗಬಾರದು, ವಾಹನವಾಗಿ ನಾನೇ ಬರ್ತೇನೆ ಅಂತ ಪರ್ವತರಾಜ ಮಾತು ಕೊಟ್ಟಿದ್ದಾರೆ. ಬರ್ಬೇಕಿತ್ತಲ್ವಾ? ಗಂಟೆ ಕೇಳುತ್ತಾ ಇದೆಯಲ್ಲ. ಜಯ
ಇದೆಲ್ಲ ಯಾಕೆ ತಿಳಿದೆ ಯಾರು ಒಬ್ಬ ಹಾಗೆ ನಾಳೆ ಶುಭವಾಯಿನಾಗಿ ಬರ್ತಾ ಇದ್ದಾಳೆ. ಉತ್ತಮದರ ತಮಣಿಯರೇ ನಡೆಯುತ್ತೇನೆ. ಕೇಸರಿಯನ್ನು ಏರಿಕೊಂಡು ಈ ಕಡೆ ಬರ್ತಾ ಇದ್ದಿ. ಬಂದಿದ್ದೇನೆ. ಯಾಕೆ ಬಂದೆ? ಯಾಕೆ ನನ್ನ ಮರಾದ ಈ ರೀತಿಯಾಗಿ ಗರ್ಜಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವ ದೇಶ ಏನಿದೆ ನನಗೆ ನಿನ್ನ ಕಣ್ಮಂದಿರಂತೆ ಸಾಮಾನ್ಯದವಲ್ಲ. ನನ್ನ ಸ್ವಾಧೀನ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ಸಮಾನ. ನಿನ್ನ ವಿಚಾರಕ್ಕೆ ಅರಿತೆ ಬಂದವಳು ಏನಂದು ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. 3 ಲೋಕವನ್ನು ಸ್ವಾಧೀನಪಡಿಸಿದೆಯಾ? ನಿಜ. ಸಜ್ಜನರನ್ನು ಪೊರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬಂದಿದ್ದೇನೆ. ಏನಾಗಬೇಕು? ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು? ಸುರ ಸಂಪದವನ್ನು ದೇವತೆಗಳಿಗೆ ಶರಣಾಗು. ಶರಣಾಗುವುದಿಲ್ಲ.
ಆಹಾ. ಉಸಿರೆತ್ತಿದ್ರೆ ಜಾಗ್ರತೆ. ನನಗೆ ಏನದು? ಸೂರರ ಪಕ್ಷವನ್ನು ಸೇರಿಕೊಂಡು ಹಾ. ಬಂದೆಯಾ? ಬಂದೆ ಅದಕ್ಕೂ ಆಸೆ ಇದ್ದಾರೆ. ಸರಿ. ಆಯ್ತು, ಕೆಲ ಕಿರಿಸು ಕೇಸರನ್ನು ಕಾಡಿಗೆ ಕಳಿಸು. ಉಳ್ಳುಹಿಸಿ. ಲೋಕಾಧೀಶನಾಗಿದ್ದೇನೆ. ಹಾ. ಉಸಿರೆತ್ತಿದ್ರೆ ಜಾಗ್ರತೆ. ಬಿಚ್ಚಿದರೆ ಜಾಗ್ರತೆ. ಹೇಗ್? ಕೊಬ್ಬಿದ ಕೋಣವೇ ಹೇ. ಸಾಮಾನ್ಯ ಎಂಬುದನ್ನು ತಿಳಿದುಕೊಂಡೆ. ಏನಮ್ಮ? ತ್ರಿಮೂರ್ತಿಗಳ ಶಕ್ತಿ ಹೆಕ್ಕೆ? ಅಯ್ಯೋ ನಿಜೆ ಹ್ಮ್. ಅಷ್ಟಭುಜ ಆ, ಕೈ ಕೊಡ್ತೇನೆ. ನಿಜಪಾಲಿಯ ಮೃತ್ಯು.
ಸಿಂಹವಾಹಿನಿಯೇ, ಅಷ್ಟಭುಜಾಗಿರಿಯೇ, ಮಹಿಷಸ್ಯ ಮರ್ತಿನಿಯೇ, ನಿನ್ನ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳು. ದುರುಳನಾಗಿರುವಂತಹ ಮಹಿಷನನ್ನು ಕೊಂದೆ. ಮಹಿಷನನ್ನು ಕೊಲ್ಲುವ ಸಮಯ ರೌದ್ರರೂಪವನ್ನು ಕಂಡೆವು. ಎಲ್ಲರೂ ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ನಿನ್ನ ಶಾಂತ ರೂಪವನ್ನು ಕಾಣಿಸಿದೆ. ಹೆದರದಿರು, ಧೈರ್ಯಸ್ಥನಾಗು. ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ರಕ್ಕಸನೆಲ್ಲ ಓದಿಸುವಂತ ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದೋ ಶಾಂತಳಾದೆ. 9 ದಿನಗಳಲ್ಲಿ 9 ರೂಪಗಳನ್ನು ಧರಿಸಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದಾಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿಯೂ 10ನೇ ದಿನವಾದ ಇಂದಿನ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲೂ ಆಚರಿಸಿಕೊಂಡು ಬರಲಿ. ಯಾವಾತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಕಂದ, ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದೇವಲೋಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳುತ್ತಾ ಬಾರಯ್ಯ ಕಂದ. ಒಂದು ವೇಳೆ ದುಷ್ಟರಿಂದ ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯಲ್ಲಿ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿಯ ಮೂಲಕವಾಗಿ ಪ್ರಸನ್ನೀಕರಿಸು. ಉಳಿದು ನಿಮಗೊದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಪೂಜಿಸಿದನು ಮಾಯಿಯ ನಿರ್ಜರ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮೂಲಕವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ವೀಕ್ಷಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಯ್ಯ ಬಿತ್ತರಿಸು. ಜನನಿ ವಿಚಾರವನ್ನು ಏನನ್ನಲಮ್ಮ ಏನನ್ನಲಿ. ನಾಲಗ ತಡವರಿಸ್ತದೆ, ದೇಹ ಕಂಪಿಸ್ತಿದೆ ಅಮ್ಮ. ದುರುಳಾಗಿರುವ ಶುಂಭ ನಿಶುಂಭರೆಂಬವರು ದೇವಲೋಕಕ್ಕೆ ಪ್ರವೇಶ ಮಾಡಿದರಮ್ಮ.
ಅವರು ನಮ್ಮನ್ನು ಇದ್ದಲ್ಲಿ ಸೋಲಿಸಿದ್ರಮ್ಮ. ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಮ್ಮ. ನಮಗೆ ವಿಧ ವಿಧವಾದ ಕಷ್ಟವನ್ನು ಕೊಡುತ್ತಾ ಇದ್ದಾರೆ. ಅವರು ಕೊಡುತ್ತಿರುವ ಕಷ್ಟವನ್ನು ಸಹಿಸಲಾರದೆ ನಿನ್ನ ಬಳಿಗೆ ಬಂದೇವಮ್ಮ. ನೀನೇ ರಕ್ಷಿಸು, ನೀನೇ ಪಾಲಿಸು. ಮೈಗೂಡಿಸಿಕೊಂಡಂತ ಅಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಚಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ವರಿಸಿ ನಿನ್ನ ಪಾಲಿಗೆ ಕ್ಷೇಮ ಒದಗಿಸಿಕೊಡುತ್ತೇನೆ. ಏನು ದುರುಳರಾಗಿರುವ ಶುಂಭ ನಿಶುಂಭರು ನಮ್ಮನ್ನು ಹುಡುಕುತ್ತಿದ್ದಾರೆ. ಅವರ ಕಣ್ಣಿಗೆ ನಾವು ಗೋಚರಿಸಿದೆವೆಂದಾದೆ ಖಂಡಿತ ನಮ್ಮನ್ನು ಬಿಡಲಾರಮ್ಮ. ಆಗುವ ತನಕ ಎಲ್ಲಿರಬೇಕು ತಾಯೇ, ಹೇಗಿರಬೇಕಮ್ಮ? ಕಂದ, ನಿಮ್ಮ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಅದು ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ ಹೊಂದಿಕೊಳ್ಳಿ. ತನ್ನ ಮನದ
ಉಳಿಸಿ ಈ ಥರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ ಹಾಗೆಂದುಕೊಂಡು ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರಳಾಗದಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? 3 ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರಳಾಗಲಾರ. ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆ ಗುರಿಯಾಗುವುದು ಸ್ಪಷ್ಟ. ಒಂದು ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂಥ ನಾನು ಕೌಶಿಕಿ ಎನ್ನುವಂಥ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರಿ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಅಂತಾದ್ರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಂತ ನಷ್ಟ ಬರಬಾರದು ಎಂದು ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗೆಂದುಕೊಂಡು ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದ್ಯ ತಪ್ಪಲಿಗೆ ಸೇರಿದಂತಹ ಪ್ರದೇಶ ಇದು. ಹಿಮವತ್ ಪರ್ವತ ಅತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ ಸಾಧ್ಯವಾದಂತಹ ದಟ್ಟಾರಣ್ಯ. ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧೆ ಆಗಲೇಬೇಕು. ಹಾಗಂತ ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನ ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನದಾದಂಥ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಈ ಜಗನ್ಮಾತೆಗೆ ವನ ಮಧ್ಯದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ಎಲ್ಲಿ ಎಲ್ಲಿ ಎಂಬುದಾಗಿ ನಾನು ನನ್ನಲ್ಲಿ ಸಂಕಲ್ಪ ಮಾಡಿದ್ದೆ. ಸರಿ, ಅಂಬರದಿಂದ ಕುಂಬಿಣಿಗೆ ಇಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕೃತವಾಗಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ಈ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರಿತುಕೊಂಡೆ. ಬರಲಿ ಬರಲಿ, ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತನು ಗಂಧವನ್ನು ಮಾರುತ್ತನೆಗೊಂಡಿದ್ದೇನೆ. ಟಾಟ ಮಾಡದೆ ಕನಕ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಉಯ್ಯಾಲೆಯ
ಸಪ್ತ ಮಾತೃಕೆಯರನ್ನು ಸೃಷ್ಟಿಸಿದ್ದೇನೆ. ಸಾಮಾನ್ಯದವ ಏನು ಮಹಾ ಅಧಿಕಾರಿ ನಿನ್ನ ದಾರಿ ನಿರೀಕ್ಷೆ ಹೇಳಿದ್ದವಳು ನಾನು ಕೈಗೊಂಡಂತ ಧರ್ಮ ಯೋಜನ ಶುಂಭನಿ ಶುಂಭನಿ ಶುಂಭರ ಕೊಂದು ಶಾಂಭವಿ ಎಂಬ ಹೆಸರು ಗಳಿಸಿದೆ. ನಮ್ಮನ್ನೆಲ್ಲ ಪರದೆ ಜಯ 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 ಜಯ. ಕಂಡೆಯ ಕಂಡೆಯ ಶಿವನಾಥ ದೈತ್ಯರ ರುಂಡವನು ಶಾಂಭವಿ ಹೆದರದಿರು ಧೈರ್ಯಸ್ಥನಾಗು. ದೈತ್ಯರ ರುಂಡವನ್ನು ಧರೆಯಲ್ಲಿ ಚಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡೆಯಲ್ಲ. ಕಂಡೆ ಅಮ್ಮ, ಈಗ ನಾನು ನಿನ್ನ ಪಾಲಿಗೆ ಆನಂದವಾಯಿತು ತಾನೇ. ಸಂತೋಷವಾಯ್ತಮ್ಮ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದೇವಲೋಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳುತ್ತಾ ಬಾರಯ್ಯ. ಅಪ್ಪ ನನ್ನದೊಂದು ಭಿನ್ನ. ಯಾವುದು? ಇನ್ನೂ ನಿನ್ನನ್ನು ಕಾಣಬೇಕಿದ್ದ ಇಚ್ಛೆ ಆದ್ರೆ ಯಾವಾಗ ಎಲ್ಲಿ ಹೇಗಪ್ಪ? ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಕ್ಷೇತ್ರದಿಂದ ತಲೆಮರೆಸಿದ್ದಾನೆ ದುರುಳ ಅರುಣಾಸುರ. ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.